ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಕೇಳುಗರಿಗೂ ನಮಸ್ಕಾರ. ಇಂದಿನ ಜ್ಞಾನಮಯ ಬೆಳಕು ಸರಣಿ ಸಂಚಿಕೆ 106. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗವನ್ನ ಕೇಳಿ ಬರೋಣ. ಮಾಯೆ ಸರಸಿ ನಿರ್ಗುಣ ಸತ್ವದಿಂದೇನು, ಮಾಯೆ ಬಿಡೆ ಜಗವೆತ್ತ, ಮಾಯೆ ಬಿಡೆ ಜಗವೆತ್ತ, ಜೀವ ಕಥೆಯತ್ತ, ಮೇಯವಲ್ಲದ ಮಹಿಮೆ ಛಾಯೆಯ ಬ್ರಹ್ಮನದು, ತಾಯವಳು ತಾಯಿಯವಳು ನೀ ಮಗುವು ಮಂಕುತಿಮ್ಮ. ಮಾಯೆಯೇ ಸರಸಿ ನಿರ್ಗುಣ ಸತ್ವದಿಂದೇನು, ಮಾಯೆ ಬಿಡೆ ಜಗವೆತ್ತ, ಜೀವ ಕಥೆಯೆತ್ತ, ಮೇಯವಲ್ಲದ ಮಹಿಮೆ ಛಾಯೆಯ ಬ್ರಹ್ಮನದು, ತಾಯವಳು ನೀ ಮಗುವು ಮಂಕುತಿಮ್ಮ, ತಾಯವಳು ನೀ ಮಗುವು ಮಂಕುತಿಮ್ಮ. ಬಂಧುಗಳೇ, ಮನುಜ ಹುಟ್ಟುವ ಮುನ್ನ ಜಗತ್ತಿನ ಸ್ಥಿತಿಯೇ ಭಿನ್ನವಾಗಿತ್ತು. ಹಾಗೂ ಮನುಜನ ಹುಟ್ಟು ಯಾವಾಗ ಈ ಭೂಮಿ ಮೇಲೆ ಆಗಿತ್ತೋ ಅಂದಿನಿಂದ ಜಗತ್ತಿನ ಸ್ಥಿತಿಯು ಇನ್ನಷ್ಟು ವಿಭಿನ್ನವಾಯಿತು ಎನ್ನುವುದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಈ ಜಗತ್ತಿನಲ್ಲಿ ಎಲ್ಲಾ ಚರಾಚರಗಳು ಬದುಕಲು, ದಿನಗಳು ಉರುಳಲು, ಸ್ಥಿತಿಗತಿ ನಡೆಯಲು ಕಣ್ಣಿಗೆ ಕಾಣದಿರುವಂತಹ ಒಂದು ಅಗೋಚರವಾಗಿರುವಂತಹ ಶಕ್ತಿ ಅದು ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವುದನ್ನು ನಾವು ಸೂಕ್ಷ್ಮವಾಗಿ ಬಲ್ಲೆವು. ಈ ಭೂಮಿಯಲ್ಲಿ ಮಾಯೆಯು ಮನುಷ್ಯನ ಜೊತೆಯಲ್ಲಿ ಸರಸ ವಾಟ ಆಡದಿದ್ದರೆ ಜಗತ್ತು ವೈಶಿಷ್ಟ್ಯಪೂರ್ಣವಾಗಿ ಹಾಗೂ ಸ್ವಾರಸ್ಯಕರ ಪೂರ್ಣವಾಗಿ ರಂಗಭೂಮಿ ಆಗುತ್ತಿರಲಿಲ್ಲ. ಮಾಯೆ ಮತ್ತು ಮನುಜನ ನಡುವಿನ ಸರಸದ ಆಟದಲ್ಲಿ ವಿವಿಧ ಭಿನ್ನ ಭಿನ್ನ ಪಾತ್ರಗಳಿಂದಾಗಿ ಬಗೆ ಬಗೆಯ ಕಥೆಗಳು ಅನಾವರಣವಾಗಲು ಸಾಧ್ಯವಾಗಿದೆ. ಮಾಯೆ ಇರದಿದ್ದರೆ ಕೇವಲ ನಿರ್ಗುಣ ಬ್ರಹ್ಮನಿಂದ ಏನೂ ಉಪಯೋಗವಿಲ್ಲ. ಮಾಯೆ ಇರುತ್ತಿರದಿದ್ದರೆ ಈ ಜಗತ್ತು ಹುಟ್ಟಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಮನುಜನ ಹುಟ್ಟು ಸಾವುಗಳ ನಡುವಿನ ಬದುಕಿನ ಹೋರಾಟದ ಸಂಕತನಗಳು ಎಲ್ಲಿ ಹೋಗ್ತಿತ್ತು? ಮಾಯೆಯ ಶಕ್ತಿಯನ್ನು ಸಾಮಾನ್ಯ ಮನುಜರಾದ ನಮಗೆ ಅಳೆಯಲು ಅಥವಾ ತಿಳಿಯಲು ಅಷ್ಟು ಸುಲಭ ಸಾಧ್ಯವಾದಂಥ ಕೆಲಸವೂ ಅಲ್ಲ ಅದು. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳಿಗೂ ಆ ಮಾಯೆಯೇ ಮೂಲವಾಗಿದೆ. ಮಾಯಾ ಪ್ರಪಂಚ ಅಂತ ನಾವು ಕರಿತೇವೆ. ಈ ಮಾಯಾ ಪ್ರಪಂಚದಲ್ಲಿ ಬಣ್ಣದಾಟದಲ್ಲಿ ಅಂದರೆ ಕಗ್ಗ ಅದನ್ನ ಸರಸಿ ಎಂದೇ ಉಲ್ಲೇಖಿಸಲಾಗಿದೆ. ನಮ್ಮ ಬದುಕಿನಲ್ಲಿ ನಡೆಯುವ ಎಲ್ಲಾ ರಸಗಳ ಕ್ರಿಯೆಗಳಿಗೂ ಆಕರ್ಷಣೆಗೂ ಈ ಮಾಯೆ ಮೂಲವಾಗಿದೆ. ಎಷ್ಟೋ ಮಂದಿಗೆ ಎಷ್ಟೋ ಬಾರಿ ಇದು ನಮಗೆ ಅರಿವಿಗೆ ಬರೋದಿಲ್ಲ. ಅದನ್ನ ಅಳೆಯುವುದು, ಅದನ್ನ ತಿಳಿಯುವುದು ಸುಲಭವಾದ ಕೆಲಸವೂ ಅಲ್ಲ. ಆದ್ರೆ ಇಲ್ಲಿ ಮಾಯೆಗೆ ಒಂದು ಅಸ್ತಿತ್ವ ಅನ್ನೋದಿರೋದಿಲ್ಲ. ಅದು ಬರೀ ಛಾಯೆಯಾಗಿ ಇರ್ತದೆ. ಛಾಯೆ ಅಂದ್ರೆ ಅದು ನೆರಳಾಗಿರ್ತದೆ. ಅದು ಬ್ರಹ್ಮ ವಸ್ತುವಿನ ನೆರಳು ಎಂದು ಕರೀತಾರೆ. ಹಾಗಾಗಿ ಅದು ನಮ್ಮನ್ನ ಹಿಂಬಾಲಿಸ್ತದೆ, ನಮ್ಮ ಅಸ್ತಿತ್ವವನ್ನ ಹಿಂಬಾಲಿಸ್ತದೆ. ಜಗವನ್ನ ಆವರಿಸಿಕೊಂಡು ತನಗೆ ಹೇಗೆ ಬೇಕೋ ಹಾಗೆ ನಮ್ಮೆಲ್ಲರನ್ನ ಕುಣಿಸ್ತದೆ. ಅದರೊಂದಿಗೆ ನಮ್ಮನ್ನ ಕಾಪಾಡುವ ಶಕ್ತಿಯೂ ಕೂಡ ಅದಕ್ಕಿದೆ. ಅದಕ್ಕೆ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಅದನ್ನ ತಾಯಿ ಅಂತ ಉಲ್ಲೇಖಿಸ್ತಾರೆ. ತಾಯಿಯಾದವಳು ಎಂದೆಂದಿಗೂ ಕೂಡ ಮಕ್ಕಳನ್ನ ಸಲಹುತ್ತಾಳೆ, ಆಗಾಗ ಚಿವುಟುತ್ತಾಳೆ. ಎಲ್ಲೆಲ್ಲಿ ಪೆಟ್ಟನ್ನು ಕೊಡಬೇಕೋ, ಎಲ್ಲೆಲ್ಲಿ ಪಾಠವನ್ನ ಮಾಡಬೇಕೋ ಅಲ್ಲಲ್ಲಿ ಆ ಎಲ್ಲ ಕೆಲಸವನ್ನ ತಾಯಿಯಾದವಳು ಮಾಡ್ತಾಳೆ. ಹಾಗೆಯೇ ಇಲ್ಲಿ ಮಾಯೆಯೂ ಕೂಡ, ಮಾಯೆ ತಾಯಿ ಆಗಿರುವಾಗ ನಾವೆಲ್ಲರೂ ಸೇರಿದಂತೆ ಸಕಲ ಜೀವಿಗಳು, ಸಕಲ ಶಕ್ತಿಯು, ಈ ಜಗತ್ತಿನಲ್ಲಿರುವ ಸಕಲವೂ ಕೂಡ ಅದರ ಮಕ್ಕಳಾಗುತ್ತವೆ. ಅದು ಬ್ರಹ್ಮನ ನೆರಳು ಎಂದು ಕೂಡ ತಿಳಿದುಕೊಳ್ಳಬಹುದಾಗಿದೆ. ಅವಳು ಇಲ್ಲಿ ತಾಯಿಯಾಗಿ ನಮ್ಮೆಲ್ಲರನ್ನ ಮುಗ್ಧ ಶಿಶುವಿನಂತೆ ಸಾಕಿ ಸಲಹಿ ನೆರಳನ್ನ ಹಿಡಿದು ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿರುವ ಆ ಶಕ್ತಿಗೆ ನಾವು ಶರಣಾಗೋಣ. ನಮ್ಮ ಬದುಕಿನ ಸತ್ವಕ್ಕಾಗಿ ನಿರಂತರವಾಗಿ ನಾವು ಪ್ರಯತ್ನಶೀಲರಾಗೋಣ. ಏನಂತೀರಿ ಬಂಧುಗಳೇ? ಇಂದಿನ ಕಗ್ಗಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು, ವ್ಯಕ್ತಪಡಿಸಲು ಶ್ರೀಯುತ ಲಕ್ಷ್ಮಣ್ ಬಜಾಲ್ ಅವರು ಇದ್ದಾರೆ. ಬನ್ನಿ ಅವರ ಮಾತನ್ನ ಕೇಳಿ ಬರೋಣ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾದ ಮಂಕುತಿಮ್ಮನ ಕಗ್ಗವನ್ನು ಕೇಳುವುದೆಂದರೆ ಮನಸ್ಸು ಮತ್ತು
ಕಿವಿಗಳೆರಡಕ್ಕೂ ಆನಂದವನ್ನು ತರಿಸುವಂತಹ ಅತ್ಯಮೂಲ್ಯ ಮತ್ತು ಅನರ್ಘ್ಯ ಕೃತಿಯಾಗಿದೆ. ಇಂದಿನ ಯುವ ಸಮಾಜಕ್ಕೆ ತುಂಬಾನೇ ಉಪಯುಕ್ತವಾದಂತಹ ಹಾಗೂ ಇಂದಿಗೂ ಜೀವನವೆಂದರೇನು, ಜೀವನದ ತಾತ್ಪರ್ಯ ಏನು, ಯಾವುದಕ್ಕಾಗಿ ಬದುಕಬೇಕು, ಎಲ್ಲಿ ಕುಗ್ಗಬೇಕು, ಎಲ್ಲಿ ಹಿಗ್ಗಬೇಕು ಎಂಬುದನ್ನು ತಿಳಿ ಹೇಳುವಂತಹ ಅದ್ಭುತ ರಚನೆ. ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ಈ ಅದ್ಭುತವನ್ನು ಇಂದಿನ ಯುವ ಪೀಳಿಗೆಗೆ ಅರ್ಥೈಸುವುದು ಸ್ವಲ್ಪ ಕಷ್ಟದ ವಿಷಯವೇ. ಆದರೂ ಅತಿ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ಸರಳ ರೂಪದಲ್ಲಿ ವ್ಯಾಖ್ಯಾನಿಸುವ ಕರುಣಾಕರ ಬಳ್ಕೂರು ಅವರಿಗೆ ಸಮಸ್ತ ಯುವ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ನಾನು ಲಕ್ಷ್ಮಣ್ ಬಜಿಲಾ, ಪ್ರಸ್ತುತ ಹಾಸನದ ಪ್ರತಿಷ್ಠಿತ PU ಕಾಲೇಜ್ HKS ನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಮ್ಮ ಈ ಅವಿರತ ಶ್ರಮ ಉನ್ನತ ಮಟ್ಟಕ್ಕೆ ಇರಲಿ ಎಂದು ಹಾರೈಕೆಯ ಸದಾಶಯಗಳೊಂದಿಗೆ ವಂದನೆಗಳು. ಧನ್ಯವಾದಗಳು ಸರ್. ಇನ್ನೊಂದು ಕಗ್ಗದೊಂದಿಗೆ ನಾಳೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.